ಅನ್ನಿ ಗೋವಿಂದ ಗೋವಿಂದ ಅನ್ನಿ ಗೋವಿಂದ.
ಅದೇ ಶನಿವಾರ ಅಷ್ಟಮಿ ಸಂಜೆ ಪ್ರಾರಂಭ ಆಗಿ ರಾತ್ರಿ ವಿಸರ್ಜನೆಯ ಕಾಲದ ನಂತರ ಭಜನೆಯಾಗಿ ಮಂಗಳ ಸಾರವತ್ತಿಗೆ ಕೂಡ ವಾರ್ಷಿಕ ಉತ್ಸವ ಇದೇ ದಿವಸವಾಗಿ ಚೇಂಜ್ ಮಾಡ್ತೀವಿ. ಈ ದಿವಸಕ್ಕೊಂದು ವಿಶೇಷ ಜನವರಿ ನಮಗೆ ಡಿಸೆಂಬರ್ ತಿಂಗಳು 25 ತಾರೀಕು ಕಷ್ಟ ಆಗ್ತದೆ ಅದಕ್ಕೆ ದಿನ ಸ್ವಲ್ಪ ಚೇಂಜ್ ಅಲ್ಲ, ಇವತ್ತು ಪ್ರತಿಷ್ಠಾ ದಿವಸ. ಹೌದು, ಮುಂದಕ್ಕೆ ಪ್ರತಿಷ್ಠಾ ದಿವಸ ಇದೆ. ಈ ದಿವಸದ ಆಚರಣೆ ಹೇಗೆ ಅಂತ ವಾರ್ಷಿಕೋತ್ಸವ ದಿನಕ್ಕೆ ಒಂದು ಗಣಪತಿ ಹೋಮ ಮಾಡಿ ಪೂಜೆ ಮಾಡಿ ಮತ್ತೆ ನವರಾತ್ರಿ ಸಮಯದಲ್ಲಿ ಮತ್ತೆ ಚೌತಿಯಲ್ಲಿ ಬರ್ತದೆ. ಆ ಸಮಯದಲ್ಲಿ ನಿಮಗೆ ಮಾಡ್ಬೋದು. ನವರಾತ್ರಿ ನವರಾತ್ರಿ ನೀವು ನಾವೇ ಮಾಡ್ತಾ ಬಂದದ್ದು ಅದಕ್ಕಾಗಿ ಬಂದರೆ ಪ್ರತಿಷ್ಠಾ ದಿವಸಕ್ಕೆ ವಾರ್ಷಿಕ ಒಂದು ಉತ್ಸವ ರೀತಿಯಲ್ಲಿ ಮತ್ತೆ ಪ್ರತಿಷ್ಠಾ ದಿವಸಕ್ಕೆ ಸತ್ಯನಾರಾಯಣ ಪೂಜೆ ಪ್ರತಿಷ್ಠಾ ದಿವಸಕ್ಕೆ ಹೋಗ್ತಾರೆ. ಬಾಕಿ ಭಜನೆ ನಾಳೆ ಅಲ್ಲ ಹಾಗಲ್ಲ ಪ್ರತಿ ವರ್ಷ ಮೊದಲ ಪ್ರತಿಷ್ಠೆ ಅಲ್ಲಲ್ಲ ಏನು ಪ್ರತಿ ವರ್ಷ ಏಕಾಹ ಭಜನೆ ಅಂತ ಏಕಾಹ ಭಜನೆಯ ದಿವಸ ಬೆಳಿಗ್ಗೆ ಗಣಪತಿ ಹೋಮ ಆಗಿ ಪ್ರಾರಂಭವಾಗ್ತದೆ ಅಂತ ನಾವು ಚರ್ಚೆ ಮಾಡಿದ ಕೆಲವು ವಿಚಾರಗಳು ಅದರಲ್ಲಿ ತೀರ್ಮಾನ ತಗೊಂಡು ನೀವು ಹೇಳಬೇಕಾಗ್ತದೆ. ನಾನು ಹೇಳಲಿಕ್ಕೆ ನಿಮ್ಮ ತೀರ್ಮಾನ ನಾನು ಅಷ್ಟೇ ತೀರ್ಮಾನ ಗಣವು ಮಾಡಿ ಇಡೀ ವಿಶ್ವವೇ ಆ ದೇವರ ಅಸ್ತಿತ್ವ, ಆ ವಿರಾಟ್ ಪುರುಷನನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಅದು ವೇದಗಳಿದೆ, ಪುರಾಣಗಳಿದೆ, ಶಾಸ್ತ್ರಗಳಿದೆ. ಆದರೆ ಬಹಳ ಸುಲಭವಾಗಿ ದೇವರನ್ನು ಈಶ್ವರ ಸಾಕ್ಷಾತ್ಕಾರಕ್ಕಾಗಿ ಬಹಳ ಅಟಿಸುವ ಅಂತ ಸುಲಭದ ಉಪಾಯ ಅಂತ ಹೇಳಿದರೆ ನಾಮ ಸಂಕೀರ್ಣ ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ ನಮಸ್ಕಸ್ಮೈ ವಿಷ್ಣವೇ ತಪವಿಷ್ಣವೇ ಅಂತ ಹೇಳ್ತಾರೆ. ಅಂದರೆ ನಾರಾಯಣ ನಾಮಕ್ಕೆ ಅಥವಾ ದೇವರ ನಾಮಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಹೇಳಿದರೆ, ನಮ್ಮ ಈ ಜನ್ಮದಲ್ಲಿ ಅಥವಾ ಈ ಸಂಸಾರದಲ್ಲಿ ಬರುವಂತಹ ಎಲ್ಲ ಬಂಧನಗಳಿಂದ ವಿಮೋಚನೆ ಮಾಡುವಂತಹ ಒಂದು ಅದ್ಭುತವಾದ ಶಕ್ತಿ ಆ ನಾಮಾವಳಿಗಿದೆ ಅಥವಾ ಆ ಸಹಸ್ರನಾಮಾವಳಿ ಅಂತ ಹೇಳ್ತಾರೆ. ಈ ಎಲ್ಲ ಪುರಾಣಗಳದ್ದು, ವೇದಗಳದ್ದು, ಶಾಸ್ತ್ರಗಳನ್ನೆಲ್ಲವನ್ನೊಂದು ಸಾರವಾಗಿಟ್ಟದ್ದು ಈ ನಮ್ಮ ದಾಸರು ಕೊಟ್ಟಂತಹ ವಚನಗಳು ಮತ್ತು ದಾಸರ ಪದಗಳು. ವೇದವನ್ನೇ ಸಾರವಾಗಿ ಕೊಟ್ಟಿದ್ದಾರೆ. ಬಹಳ ಸುಲಭವಾಗಿ ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಗೂ ಕೂಡ ದೇವರ ಆ ಅಸ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಇರ್ತಕ್ಕಂತಹ ವಿಶೇಷವಾದಂತಹ ನಾಮಪದಗಳು ನಮ್ಮ ಜನರಲ್ಲಿ ಒಂದು ಭ್ರಾಂತಿಯನ್ನು ಉಂಟು ಮಾಡ್ತಾರೆ. ಅದೆಷ್ಟೋ ವೇದಗಳನ್ನು ಶಾಸ್ತ್ರಗಳನ್ನು ಕಲಿತಂಥ ಪಂಡಿತರು ಅವರಿಗೆ ಯಾವುದೇ ಹೆಸರಿಲ್ಲ. ಇದು ಅದೆಷ್ಟೋ ವೇದವನ್ನು ಪಡೆದ ಚತುರ್ವೇದಿಗಳು, ಘನವೇದಿಗಳು ಎಲ್ಲ ಇದ್ದಾರೆ, ಹೋಗಿದ್ದಾರೆ. ಆದರೆ ಈಗಲೂ ಬಹಳ ಸರಳವಾಗಿ ದೇವರ ನಾಮವನ್ನು ಬರೆದಂತಹ ಅಥವಾ ಕೀರ್ತನೆಯನ್ನು ಬರೆದಂಥವರು ಇವತ್ತು ಚಿರಸ್ಮರಣೆಗಳಾಗಿದೆ. ಯಾಕೆಂದರೆ ಅದು ಸಾಮಾನ್ಯರ ಬಾಯಲ್ಲಿ ನಾಲಗೆಯಲ್ಲಿ ಬಹಳ ಸುಲಭವಾಗಿ ಬರ್ತದೆ. ಆದರೆ ಒಂದು ವೇದ, ಒಂದು ಘನಪಾಠಿಯಾಗಿ ವೇದ ವಿದ್ವಾಂಸರಾಗಿ ಅವರು ಕಲಿತಂತಹ, ಅವರು ಹೇಳುವಂತಹ ಒಂದು ವೇದವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಮಾನ್ಯರಿಗೆ ಸಾಧ್ಯವಾಗುತ್ತದೆ. ಅವನಿಗೆ ಅಷ್ಟೇ ಘನ ತಿಳಿಯುವ, ಅಷ್ಟೇ ಘನಸ್ಥಿತಿ ಇದೆ. ಆದರೆ ಸಾಮಾನ್ಯರಿಗೆ ಆ ಪದಗಳನ್ನು, ದೇವರನ್ನು ಹುಟ್ಟಿಸುವಂತಹ ಕೀರ್ತಿ ದಾಸರುಗಳಿಗೆ, ಎಲ್ಲ ಬೇರೆ ದಾಸರುಗಳಿಗೆ. ದಾಸರು ಇವತ್ತು ಶತಮಾನಗಳಿಂದಲೂ ಇವತ್ತು ಹಿಂದಕ್ಕೂ ಭವಿಷ್ಯಕ್ಕೂ ಜನಮಾನಸದಲ್ಲಿ ಯಾವತ್ತೂ ಶಾಶ್ವತವಿಲ್ಲವಾದಂತಹ ಆ ಪದಗಳನ್ನು ಸಂಕೀರ್ತನೆ ಮಾಡಿ ಸಾಹಿತ್ಯದಲ್ಲಿ ಏನು ಸಂಸ್ಕರಣೆ ಮಾಡಿದ್ದೀರಾ, ನಿಮ್ಮ ಜೀವನದಲ್ಲಿ ಉನ್ನತಿ ಪ್ರಾಪ್ತಿಯಾಗಿದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ. ಈ ಒಂದು ಭಾಷಾದ ಇಷ್ಟು ಮಾಡಿದ್ದಲ್ಲ, ಈ ಸಾಕ್ಷಿ ಮುಂದಕ್ಕೂ ಬೆಳಗಬೇಕು. ಆದರೆ ಆ ನಾಮ ಜಪ ಅದಕ್ಕಿಂತ ಮೇಲೆ ಹೋಗಬಾರದು. ನೀವು ದೇವಸ್ಥಾನ ಮತ್ತು ದೇವಸ್ಥಾನ ಮತ್ತು ಜನಮಂದಿರ ಇವುಗಳಲ್ಲಿರುವಂತಹ ವ್ಯತ್ಯಾಸವನ್ನು ನೀವು ಅರಿತುಕೊಳ್ಳಬೇಕು. ಈ ಭಜನಾ ಮಂದಿರ ಅಥವಾ ಇಂತಹ ನಾಮ ಸಂಕೀರ್ತನ ಮಾಡುವಂತಹ ಸ್ಥಳಗಳಿಗೆ ನೀವು ಕಠಿಣವಾದಂತಹ ದೇವಸ್ಥಾನ ಕ್ಷೇತ್ರಾಚಾರವನ್ನು ಅಳವಡಿಸಬಾರದು. ಅದು ನಿಮಗೆ ಇನ್ನಷ್ಟು ನೀವು ಜಟಿಲವಾಗ್ತದೆ, ಅದು ನಿಮಗೆ ಸಮಸ್ಯೆಯನ್ನು ತರ್ತದೆ. ಇದು ಬಹಳ ಸುಲಭವಾಗಿ ಹ್ರಸ್ವ ಉಪಾಯ
ಈಶ್ವರ ಸಾಕ್ಷಾತ್ಕಾರಕ್ಕೆ ರಹಸ್ಯೋಪಾಯ ಸುಲಭದೋಪಾಯ. ಅಂದರೆ ಈಗಿನ ಕಾಲದಲ್ಲಿ ನಮಗೆ ಆತ್ಮ ಜೀವನವೂ ಕೂಡ ಬಹಳ ಸುಲಭವಾಗಿದೆ. ಮನುಷ್ಯ ಜೀವನ ಶಿಲಾಯುಗದಿಂದ ಇವತ್ತಿನ ತಾಂತ್ರಿಕ ಕಂಪ್ಯೂಟರ್ ಯುಗದವರೆಗೆ ಹೇಗೆ ಮಾಡಿದ ಈ ಪ್ರಪಂಚವನ್ನು, ಈ ದೇವರನ್ನು, ಈ ಪ್ರಕೃತಿಯನ್ನು, ಮನುಷ್ಯನನ್ನು ತಿಳ್ಕೊಳ್ಳಿಕ್ಕೆ ಬಹಳ ಸುಲಭವಾದಂತಹ ಒಂದು ಆವಿಷ್ಕಾರವನ್ನು ಮಾಡ್ತಾ ಹೋಗ್ತಾರೆ. ನಿರಂತರವಾದ ಅನ್ವೇಷಣೆ ಇವತ್ತು ಮನುಷ್ಯನನ್ನು ಇಲ್ಲಿಯವರೆಗೆ ಬಂದಿದೆ. ಮನುಷ್ಯನಿಗೂ ಉಳಿದ ಪ್ರಾಣಿಗಳಿಗೂ ಇದು ವ್ಯತ್ಯಾಸ ಏನಂತ ಹೇಳಿದರೆ ಅನ್ವೇಷಣಾ ಮನೋಭಾವ. ನಾನು ಎಲ್ಲಿಂದ ಬಂದಿದ್ದೇನೆ, ನಾನು ಏನು ಎಲ್ಲಿ ಹೋಗ್ತಾ ಇದ್ದೇನೆ, ಇದರ ರಹಸ್ಯಗಳೇನು ಎಂಬ ಅನ್ವೇಷಣೆ ಮಾಡುವಂತಹ ಒಂದು ಮನುಷ್ಯನಿಗೆ ಮಾತ್ರ ಇರೋದು. ಬೇರೆ ಯಾವ ಪ್ರಾಣಿಗಳು ಅದು ಅದಕ್ಕೂ ಬುದ್ಧಿ ಇದೆ, ಆದರೆ ಅದರ ಬುದ್ಧಿಗಳೆಲ್ಲ ಸೀಮಿತವಾದಂತಹ ಬುದ್ಧಿಗಳು. ಅದಕ್ಕೆ ಒಂದು ಕುಟುಂಬ ಅಥವಾ ಒಂದು ಮನೆ ಕಟ್ಟಲಿಕ್ಕೆ ಗೊತ್ತಿಲ್ಲ. ಇನ್ನಿತರ ಪ್ರಾಣಿಗಳನ್ನು ಆಹಾರ ಮಾಡಿಕೊಂಡು ತಿನ್ನಲಿಕ್ಕೆ ಅದು ಅದರಷ್ಟಕ್ಕೆ ಬದುಕುತ್ತದೆ ವಿನಃ ಅದರಲ್ಲಿ ಆವಿಷ್ಕಾರಗಳಿಲ್ಲ. ಮನುಷ್ಯ ಎಂಬ ಒಂದು ವಿಶೇಷ ಪ್ರಾಣಿ ಏನು ಅಂತ ಕೇಳಿದರೆ ಅವರಿಗೆ ಆವಿಷ್ಕಾರ ಮಾಡಲಿಕ್ಕೆ ಮನುಷ್ಯ ದೇವರ ಏನು ಪ್ರಕೃತಿ ಪಂಚಭೂತಾತ್ಮಕವಾದಂತಹ ಈ ಪ್ರಕೃತಿಯನ್ನು ಕಂಡುಹಿಡಿಯುವಂತಹ ಬಹಳ ಉತ್ಕೃಷ್ಟವಾದಂತಹ ಅದರಲ್ಲಿ ಅನ್ವೇಷಣೆ ಭಾವ. ಆ ಅನ್ವೇಷಣಾ ಭಾವದಿಂದಾಗಿ ಮನುಷ್ಯ ಯಾವತ್ತೂ ಶ್ರೇಷ್ಠನಾಗಿರ್ತಾರೆ. ಆ ಶ್ರೇಷ್ಠತೆಯನ್ನು ಬೆಳೆಸಿಕೊಳ್ಳಬೇಕಿದ್ರೆ ನಾವು ಮುಂದಕ್ಕೆ ಹೋಗಬೇಕು. ಅದಕ್ಕೆ ನಾವು ಸನಾತನ ಅಂತ ಹೇಳಿ, ಸನಾತನ ಅಂತ ಹೇಳಿದರೆ ನಿತ್ಯ ನೂತನ. ಆ ನಿತ್ಯ ನೂತನವಾದಂತಹ ಚಿಂತನೆಯನ್ನು ಅಳವಡಿಸಿಕೊಂಡು ಈ ಒಂದು ಸಾಹಿತ್ಯದಲ್ಲಿ ನಿತ್ಯವಾಗಿ ಆ ದೇವರ ಕೀರ್ತನೆಯನ್ನು, ಸಂಕೀರ್ತನೆಯನ್ನು ಆವಿಷ್ಕಾರ ಮಾಡಿಕೊಂಡು ಮನದಲ್ಲಿ ಅನುಸಂಧಾನ ಮಾಡಿಕೊಂಡು ನಾವು ಬದುಕಿದಾಗ ನಮ್ಮೊಳಗಿರುವಂತಹ ಸುಖ ಮತ್ತು ದುಃಖವನ್ನು ಸಮಚಿತ್ತವನ್ನು ಎದುರಿಸುವಂತಹ ಆ ಮನೋಭಾವವನ್ನು ಒದಗಿಸಿಕೊಡ್ತಾನೆ ಎಂಬ ಆ ಉತ್ಕೃಷ್ಟ ಹೀಗಾಗಿ ಎಲ್ಲರಿಗೂ ಶ್ರೇಯಸ್ಸಾಗಿ ಲೋಕ ಕಲ್ಯಾಣವಾಗಿ ಹೇಳಿ ಕಲ್ಯಾಣ ಸ್ಥಿರೀವ ಸುಖಾಯ ಸಾನ್ನಿಧ್ಯಂ ತದಾದೇವ ಪ್ರಜಾರೋಸ್ತಿ ಯಜಮಾನಸ್ಸಮೃತಾಂ ಸಂಪಾಲಯಿತಾರಾಷ್ಟ್ರಂ ಸರ್ವೋ ಉಪದ್ರವಮುಕ್ತಂ ಕ್ಷೇಮೇನ ಮುಕ್ತಿಂ ಸುಖಮಕ್ಷಯಮಶ್ನುತಾಂ ಪೂಜಾ ವಿಹಾರಸ್ಮೃತಂ ದಂದೇ ಪುಂಡರೀಕಾಕ್ಷಾಯ ನಮಸ್ತೆ ಶುಭಾಯ ಸಿಂಹಾನಮಸ್ತೆ ಮತ್ತು ಉಳಿದ ಅಂಶ ಪೂಜೆ ಮಾಡ್ತಾರೆ. ಅನುಷ್ಠಾನಗಳು ಏನು ಎಂದು ತೀರ್ಮಾನ ಮಾಡಿ ಅದನ್ನು ನಾವು ನಿಶ್ಚಯಿಕೊಂಡಾಯಿತು. ಈ ಒಂದು ಮಂದಿರವನ್ನು ಅಮೃತ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ನವೀಕರಣ ಮಾಡಿ ಪುನಃ ಪ್ರತಿಷ್ಠೆ ಕಲಶಾಭಿಷೇಕ ಹಾಗೂ ನಾಳೆ ದಿವಸ ಏಕಾಹವಜನ ಮಂಗಳೋತ್ಸವ ನಡೆಯಲಿದೆ. ಇದೊಂದು ಮಧುಕರ ವೃತ್ತಿ ಅಂತ ವಿಜ್ಞಾನ ಹೇಳಿದ್ದಾರೆ. ಮಧುಕರ ವೃತ್ತಿಯನ್ನು ಮಧುವನ್ನು ಅಥವಾ ಒಳ್ಳೆಯ ಸಿಹಿಯಾದಂತಹ ಮಾತುಗಳಿಂದ, ಸಿಹಿಯಾದಂತಹ ಮನೋಭಾವದಿಂದ ದೇವರನ್ನು ಅನುಸ್ಮರಣೆ ಮಾಡುವಂತಹ ಒಂದು ಪ್ರಕ್ರಿಯೆ. ದೇವರು ಯಾರು, ದೇವರ ಸ್ವರೂಪವೇನು, ದೇವರು ಎಲ್ಲಿದ್ದಾನೆ ಎಂಬುದು ನಿರಂತರವಾಗಿ ಅನ್ವೇಷಣೆ ಆಗುತ್ತಿರುವಂತಹ ವಿಚಾರ. ಧರ್ಮದ ಬಗ್ಗೆ, ಪ್ರಕೃತಿಯ ಬಗ್ಗೆ, ದೇವರ ಬಗ್ಗೆ ನೀವು ಎಷ್ಟು ಅನ್ವೇಷಣೆ ಮಾಡುತ್ತಾ ಹೋಗುತ್ತೀರೋ ಅದಷ್ಟು ನಿಗೂಢವಾಗ್ತಾ ಹೋಗುತ್ತೆ. ಈ ನಿಗೂಢತೆಯೇ ನಮ್ಮನ್ನು ಒಮ್ಮೊಮ್ಮೆ ಭ್ರಮನಿರಸ ಮಾಡುತ್ತದೆ. ಆದರೆ ಒಂದು ಕಡೆ ನಾವು ಮನಸ್ಸನ್ನು ಕೇಂದ್ರೀಕರಿಸುವುದು ನಮ್ಮ ಅವಶ್ಯಕತೆ. ನಾವು ಮನಸ್ಸಲ್ಲಿಟ್ಟಂತಹ ಒಂದು ಮೂರ್ತಿ ಅಥವಾ ಒಂದು
ವಿಶೇಷವಾದಂತಹ ಒಂದು ಚಿಂತನೆ, ಅದನ್ನೆಲ್ಲ ಒಟ್ಟುಗೂಡಿಸಿ ನಾವು ಜೀವನದಲ್ಲಿ ಮುಂದೆ ಹೋಗುವುದು ಅನಿವಾರ್ಯ. ಯಾಕಂದ್ರೆ ಕೇಳಿದ್ರೆ ಧರ್ಮದ ಬಗ್ಗೆ ಆವಿಷ್ಕಾರ ಮಾಡ್ತಾ ಹೋದ ಹಾಗೆ ಅದು ನಿಗೂಢ ಆಗ್ತದೆ ನಾನು ಹಾಗೆ ಹೇಳಿದೆ. ಆಗ ನಮ್ಮ ಜೀವನ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬ ಚತುರ್ವಿಧ ಪುರುಷಾರ್ಥದಲ್ಲಿ ಅಳವಡಿಕೊಂಡಿದೆ. ಹಾಗಾದ್ರೆ ಧರ್ಮ ಎನ್ನುವುದು ನಮ್ಮ ಕರ್ತವ್ಯ. ಕರ್ತವ್ಯಕ್ಕೂ ಧರ್ಮಕ್ಕೂ ಮತಕ್ಕೂ ಇರುವ ವ್ಯತ್ಯಾಸ ಏನು ಅಂತ ಕೇಳಿದ್ರೆ, ಮನುಷ್ಯ ಹುಟ್ಟುವ ಮೊದಲೇ ಧರ್ಮ ಇತ್ತು. ಯಾಕೆಂತ ಕೇಳಿದ್ರೆ ಅದು ಪ್ರಕೃತಿ ತನ್ನ ಧರ್ಮವನ್ನು ಅನುಷ್ಠಾನ ಮಾಡಿದ ಕಾರಣ ಈ ಪಂಚಭೂತಗಳು ಸೃಷ್ಟಿಯಾಗಿದೆ. ಪಂಚಭೂತದಲ್ಲಿ ಪೃಥ್ವಿ, ಆಪು, ತೇಜು, ವಾಯು, ಆಕಾಶ ಎಂಬುದಕ್ಕೆ ಈ 5 ಭೂತಗಳಿಗೂ ಅದರದ್ದೇ ಆದಂತಹ ಧರ್ಮ ಇದೆ. ಉದಾಹರಣೆಗೆ ವಾಯು, ಆಕ್ಸಿಜನ್ ಇಲ್ಲ ಅಂತ ಹೇಳಿದ್ರೆ ಅದನ್ನು ವಾಯು ಅಂತ ಹೇಳೋದಿಲ್ಲ. ಮನುಷ್ಯ ಹುಟ್ಟುವ ಮೊದಲೇ ವಾಯು ತನ್ನ ಕೆಲಸವನ್ನು ಮಾಡ್ತಾ ಇದೆ. ಮನುಷ್ಯ ಹುಟ್ಟಿದ ಮೇಲೆ ಅವ ಮತವನ್ನು ಆವಿಷ್ಕರಿಸುತ್ತಾನೆ. ಯಾಕಂದ್ರೆ ದೇವರು ಯಾರು ಎಂಬ ಒಂದು ಅನುಸಂಧಾನ ಮಾಡಲಿಕ್ಕೆ ಹೊರಟಾಗ ಇದೇ ದೇವರು ಅಂತ ಅವ ಒಂದು ಕಡೆ ನಿಲ್ತಾನೆ. ಇದನ್ನು ಬಿಟ್ಟು ಬೇರೆ ಯಾರು ನಂಬಬಾರದು. ಅಥವಾ ನನ್ನದೇ ಆದಂತಹ ಒಂದು ಪುಸ್ತಕ, ಈ ಪುಸ್ತಕ ಬಿಟ್ಟು ಬೇರೆ ಯಾವುದನ್ನು ಅನುಸರಿಸಬಾರದು. ನನ್ನದೇ ಆದಂತಹ ಆಚರಣೆಗಳು, ಈ ಆಚರಣೆಗಳು ನನ್ನ ಮತಕ್ಕೆ ವಿರುದ್ಧವಾಗಿದೆ. ಆದ ಕಾರಣ ಅದು ಆಗ ಮನುಷ್ಯ ತನ್ನನ್ನು 2 ವಿಧವಾಗಿ ವಿಂಗಡಿಸ್ತಾನೆ. ಒಂದು ನಂಬುವ, ಇನ್ನೊಂದು ನಂಬದವ. ನಂಬುವ ಯಾರು ಅಂತ ಕೇಳಿದ್ರೆ, ದೇವರು ಎಲ್ಲ ಕಡೆ ಇದ್ದಾನೆ, ಪ್ರತಿಯೊಂದು ಚರಾಚರ ವಸ್ತುಗಳಲ್ಲಿ ದೇವರು ಇದ್ದಾನೆ ಅಂತಾದ್ರೆ, ನಮ್ಮಲ್ಲಿ ಅಣುಸ್ವರೂಪದಲ್ಲಿ ದೇವರು ನಮ್ಮಲ್ಲಿ ಇದ್ದಾನೆ ಅಂತಾದ್ರೆ, ನಾವು ದೇವರನ್ನು ನಂಬುತ್ತೇವೆ ಅಂತ ಅದರ ಇನ್ನೊಂದು ಅರ್ಥ ಏನು ಅಂತ ಹೇಳಿದ್ರೆ, ನಾವು ನಮ್ಮನ್ನೇ ನಂಬುವಾಗ ಅದು ನಾವು ಸ್ವಾಭಾವಿಕವಾಗಿ ದೇವರನ್ನು ನಂಬಿದಾಗೆ ಆಗ್ತದೆ. ನನ್ನ ಒಂದು ಅಭಿಪ್ರಾಯದಲ್ಲಿ ಈ ಪ್ರಪಂಚದಲ್ಲಿ ಯಾರು ನಾಸ್ತಿಕರಿಲ್ಲ, ಅಸ್ತಿತ್ವವನ್ನು ಒಪ್ಪಿಕೊಂಡವರೇ. ಅವನವನ ಅಸ್ತಿತ್ವವನ್ನು ಒಪ್ಪಿಕೊಂಡವ ಆಸ್ತಿಕನೇ ಆಗ್ತಾನೆ. ನಾಸ್ತಿಕ ಎಂಬ ಪದಕ್ಕೆ ಎಲ್ಲಿಯೂ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾಸ್ತಿಕ ಎಂಬ ಪದಕ್ಕೆ ಅರ್ಥ ಇಲ್ಲ. ವಿಚಾರವನ್ನು ನೀವು ಖಂಡಿಸಬಹುದು, ಅನುಮೋದಿಸದಿರಬಹುದು, ಆ ವಿಚಾರಕ್ಕೆ ನೀವು ನಿಮ್ಮನ್ನು ನೀವು ಅಳವಡಿಸಿಕೊಳ್ಳದಿರಬಹುದು. ಅದರ ಅರ್ಥ ನೀವು ನಾಸ್ತಿಕ ಅಂತ. ಆಗ ಪ್ರಪಂಚ ಮತ ಎಂಬುದು ಪ್ರಪಂಚದಲ್ಲಿ ನಂಬುವವ ಮತ್ತು ನಂಬದವ ಎಂದು ವಿಂಗಡಿಸ್ತದೆ. ನಂಬುವವನು ಅವನಿಗೆ ಒಂದು ಹೆಸರು ಕೊಡ್ತಾನೆ, ನಂಬದವನಿಗೆ ಇನ್ನೊಂದು ಹೆಸರು ಕೊಡ್ತಾನೆ. ನಂಬುವವ ಮಾತ್ರ ಸ್ವರ್ಗಕ್ಕೆ ಹೋಗ್ತಾನೆ, ಉಳಿದವರು ಸ್ವರ್ಗಕ್ಕೆ ಹೋಗುವುದಿಲ್ಲ ಅಂತ ವಿಂಗಡಿಸ್ತಾನೆ. ಹಾಗಾದ್ರೆ ಮತ ಎಂಬುದು ಮನುಷ್ಯನ ಸ್ವಾರ್ಥದ ಒಂದು ವಿಚಾರ. ಅದರಲ್ಲಿ ಒಂದು ರಾಜಕೀಯವಾದಂತಹ, ಇಂಗ್ಲಿಷಲ್ಲಿ ಹೇಳಿದರೆ ಪೊಲಿಟಿಕಲ್ ಕಲ್ಟ್. ಮತ ಎಂಬುದು ಪೊಲಿಟಿಕಲ್ ಕಲ್ಟ್. ಧರ್ಮ ಎಂಬುದು ಅದು ಸ್ವಾಭಾವಿಕವಾದದ್ದು. ಅದು ಎಲ್ಲಿ ಪ್ರಾರಂಭ ಆಯಿತೋ, ಎಲ್ಲಿ ಅಂತ್ಯ ಆಗ್ತದೋ ಅದಕ್ಕೆ ಯಾರು ಹೊಣೆಯಲ್ಲ, ಅದು ಪ್ರಕೃತಿಯೇ ಹೊಣೆ. ಧರ್ಮ ಮನುಷ್ಯ ಹುಟ್ಟುವ ಮೊದಲೇ ಇತ್ತು. ಮನುಷ್ಯನ ಅಸ್ತಿತ್ವ ಇಲ್ಲದಾಗಲೂ ಧರ್ಮ ಅಲ್ಲೇ ಇರ್ತದೆ. ಯಾಕಂತ ಹೇಳಿದ್ರೆ ಮನುಷ್ಯ ಎಂಬ ಪ್ರಾಣಿ ಮುಗಿದ ಕೂಡಲೇ ಇನ್ನಿತರ ಪ್ರಾಣಿಗಳು ಬರ್ತದೆ. ಡೈನೋಸಾರ್ಸ್ ಕಂಪ್ಲೀಟ್ ನಾಶ ಆಯ್ತು. ಡೈನೋಸಾರ್ಸ್ ಇರುವಾಗ ಮನುಷ್ಯ ಇರಲಿಲ್ಲ, ಆಗಲೂ ಧರ್ಮ ಇತ್ತು. ಏನು ಧರ್ಮ ಇತ್ತು? ಪ್ರಕೃತಿ ತನ್ನ ಧರ್ಮವನ್ನು ಅನುಸರಿಸ್ತಾ ಇತ್ತು. ಅಗ್ನಿಯ ಕೆಲಸ ಮಾಡ್ತಾ ಇತ್ತು, ವಾಯುವಿನ ಕೆಲಸ ಮಾಡ್ತಾ ಇತ್ತು, ಆಕಾಶದ ಕೆಲಸ ಮಾಡ್ತಾ ಇತ್ತು, ಭೂಮಿಯ ಕೆಲಸ ಮಾಡ್ತಾ ಇತ್ತು, ನೀರಿನ ಕೆಲಸ ಮಾಡ್ತಾ ಇತ್ತು. ಅಂದ್ರೆ ಧರ್ಮ ಅದರ ಕರ್ತವ್ಯವನ್ನು ಮಾಡ್ತಾ ಇತ್ತು ಪ್ರಕೃತಿ. ಹಾಗಾದ್ರೆ ಧರ್ಮ ಎಂಬುದು ಸನಾತನ. ಅದಕ್ಕೆ ಯಾವತ್ತೂ ಅದಕ್ಕೆ ಪ್ರಾರಂಭವೂ ಇಲ್ಲ, ಅದಕ್ಕೆ ಅಂತ್ಯವೂ ಇಲ್ಲ. ನಾವೆಲ್ಲ ಸನಾತನ ಧರ್ಮಿಗಳು. ಧರ್ಮವನ್ನು ಅನುಸರಿಸುವುದು, ನಾವು ಮತವನ್ನು ಅನುಸರಿಸುವುದಿಲ್ಲ. ಯಾರಾದ್ರೂ ನಿಮ್ಮ ಹತ್ರ ಕೇಳಿದ್ರೆ ನಿಮ್ಮ ಹಿಂದೂ ಮತ ಎಂದು ಕೇಳಿದ್ರೆ ಅಲ್ಲ, ನಮ್ಮಲ್ಲಿ ಮತ ಇಲ್ಲ, ನಾವು ಧರ್ಮವನ್ನು ಅನುಸರಿಸುವವರು. ಧರ್ಮ ಎಂಬುದು ಮನುಷ್ಯ ಹುಟ್ಟುವುದೇ ಇದ್ದದ್ದು, ಮನುಷ್ಯ ನಂತರ. ಹಾಗಾದ್ರೆ ನಾವು ಜೀವನದಲ್ಲಿ ಅಳವಡಿಸಬೇಕಾದಂತಹ ನಿಯಮಗಳೇನು? ಪಂಚಭೂತಾತ್ಮಕವಾದಂತಹ ಈ ಶರೀರವನ್ನು ನಾವು ಹೇಗೆ ಇಟ್ಟುಕೊಳ್ಳಬೇಕು? ಪಂಚಭೂತದಂತಹ ಪ್ರಕೃತಿಯೊಂದಿಗೆ ಸಂಯೋಜಿಸಿಕೊಂಡು ನಾವು ಬದುಕಬೇಕು. ಸರಿಯಾದ ನೀರು, ಸರಿಯಾದ ಗಾಳಿ, ಸರಿಯಾದ ಆಹಾರ, ನಿಯಮಗಳು. ಅದಕ್ಕೆ ನಾವು ವೈದ್ಯರ ಹತ್ರ ಹೋದ್ರೆ ನಿಮಗೆ ರೋಗ ಬರ್ತದೆ. ರೋಗ ಬಂದು ಅಂತ ಹೇಳಿದ ಕೂಡಲೇ ನಿಮಗೆ ಅವರು ಮದ್ದು ಕೊಡ್ತಾರೆ. ಮದ್ದು ಕೊಡದ ಕೂಡಲೇ ಅದನ್ನು ಪತ್ತೆ ಹೇಳ್ತಾರೆ, ಇದು ತಿನ್ಬಾರ್ದು, ಅದು ತಿನ್ಬಾರ್ದು. ಯಾಕಂತ ಕೇಳಿದ್ರೆ ಇದು ನಿಮಗೆ ಅದು ಪ್ರತ್ಯ ಆಹಾರ ಆಗ್ತದೆ, ಅಂದ್ರೆ ವಿರುದ್ಧ ಆಹಾರ ಅಂತ ಹೇಳ್ತಾರೆ.
ನಮ್ಮ ದೇಹಕ್ಕೆ ವಿರುದ್ಧವಾದಂತಹ ಪ್ರಕೃತಿಗೆ ಸಂಯೋಜನೆಯಾಗಿ ಪ್ರಕೃತಿಗೆ ವಿರುದ್ಧವಾದಂತಹ ಆಹಾರವನ್ನು ತಗೊಂಡಾಗ ಸ್ವಾಭಾವಿಕವಾಗಿ ಮನುಷ್ಯನಿಗೆ 120 ವರ್ಷದ ಆಯುಸ್ಸು ಕಡಿಮೆ ಆಗ್ತದೆ. ಆಗ ಆ ಆಯುಸ್ಸನ್ನು ಸರಿಯಾಗಿ ನಮಗೆ ಕೊಟ್ಟ ದೇವರ ಆಯುಷ್ ನಮಗೆ ಸರಿಯಾಗಿ ಹೋಗ್ಬೇಕು ಅಂತಾದ್ರೆ ನಮ್ಮ ನಾಡಿಗಳಲ್ಲಿ ನಮ್ಮ ವಾಯು ಸರಿಯಾಗಿ ಸಂಚಾರ ಆಗ್ತದೆ. ಅದಕ್ಕೆ ಪ್ರಾಣವಾಯು ಪ್ರಾಣಾಯಾಮ ಅಂದ್ರೆ ನಮ್ಮ 3 ನಾಡಿಗಳಲ್ಲಿ ವಾಯು ಎಂಬುದು ಸರಿಯಾಗಿ ಸಂಚಾರ ಆದರೆ ಮಾತ್ರ ನಮ್ಮ ದೇಹದಲ್ಲಿ ರಕ್ತ ಓಡಾಟ ಆಗ್ತದೆ. ಯಾವಾಗ ವಾಯು ಸಂಚಾರ ದೇಹದಲ್ಲಿ ಇಲ್ಲದೆ ಆಗ್ತದೋ ಆಗ ನಮಗೆ ಪಾರ್ಶ್ವವಾಯು, ಆಗ ನಮಗೆ ದೇಹದಲ್ಲಿ ಅನಾರೋಗ್ಯಗಳು, ಪ್ರಾಯಕ್ಕೆ ಮೊದಲೇ ನಮ್ಮ ಕೈಕಾಲುಗಳು ಜಟಿಲವಾಗ್ತದೆ, ಕೆಲಸ ಮಾಡೋದಿಲ್ಲ. ಆಗ ನಮಗೆ ನಿರಂತರವಾಗಿ 120 ವರ್ಷ ನಮಗೆ ಹೋಗ್ಬೇಕು ಅಂತಾದ್ರೆ ನಮ್ಮ ಮನಸ್ಸು ಬಹಳ ಮುಖ್ಯ, ಪ್ರಾಣ ವಾಯು ಬಹಳ ಮುಖ್ಯ. ಅಂದ್ರೆ ಪ್ರಾಣದಲ್ಲಿ ಜೀವ ನಿಂತಿದೆ. ಪ್ರಾಣ ಜೀವ ಎಂಬುದರಿಂದಲೂ ಪ್ರಾಣದಲ್ಲಿ ಪ್ರಾಣ ಹೋಗಿ ಗಾಳಿ ಹೋಯ್ತು ಅಂತ ಹೇಳ್ತೇವೆ, ಪ್ರಾಣ ಹೋಯಿತು. ಆ ಪ್ರಾಣವನ್ನು ನಿಲ್ಲಿಸೋದಕ್ಕೆ ನಾವು ಪ್ರಾಣ ಪ್ರತಿಷ್ಠೆ ಅಂತ ಹೇಳ್ತೇವೆ. ಬಿಂಬಕ್ಕೆ ನಾವು ಪ್ರಾಣ ಪ್ರತಿಷ್ಠೆ ಮಾಡಿಕೊಟ್ಟಾಗ ಆ ಬಿಂಬದಲ್ಲಿ ಜೀವ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುತ್ತದೆ. ಯಾವಾಗ ಪ್ರಾಣ ಅಥವಾ ವಾಯುವಿನಿಂದ ನಮ್ಮ ದೇಹದಿಂದ ಹೋಗ್ತದೋ ಆಗ ನಮ್ಮ ದೇಹ ಅದು ಜಡಸುವಾಗ್ತದೆ. ಆಗ ಪ್ರಾಣ ವಾಯು ಎಂಬುದು ಬಹಳ ಮುಖ್ಯ, ಆಕ್ಸಿಜನ್ ಎಂಬುದು ಬಹಳ ಮುಖ್ಯ. ಆದ ಕಾರಣ ಆ ಪ್ರಾಣ ವಾಯುವನ್ನು ನಾವು ಸಮಚಿತ್ತದಿಂದ ನಾವು ಶ್ವಾಸ ಉಚ್ಛ್ವಾಸವನ್ನು ನಾವು ಸರಿಯಾಗಿ ಮಾಡಿಕೊಂಡ್ರೆ ನಮ್ಮ ನಾಡಿಗಳಲ್ಲಿ ಮಾಡಬೇಕಾದಂತಹ ಪ್ರಕ್ರಿಯೆಗೆ ನಾವು ಯೋಗಾಸನ ಯೋಗ ಅಂತ ಹೇಳ್ತೇವೆ. ಅದರಲ್ಲಿ ನಿಮಗೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಭಾರತೀಯರು ಆವಿಷ್ಕರಿಸಿದಂಥ ಬಹಳಷ್ಟು ಅದ್ಭುತಗಳಿದೆ. ಅದರಲ್ಲಿ ತತ್ವಶಾಸ್ತ್ರ ಇರ್ಬೋದು, ಜ್ಯೋತಿಷಶಾಸ್ತ್ರ, ಪರಜ್ಯೋತಿಷ, ಅಸ್ಟ್ರಾನಮಿ ಅಥವಾ ನಿಮಗೆ ಎಲ್ಲ ಶಾಸ್ತ್ರಗಳು, ಈಗ ವರ್ತಮಾನ ಕಾಲದಲ್ಲಿರುವಂತಹ ಎಲ್ಲ ಶಾಸ್ತ್ರಗಳನ್ನು ಭಾರತೀಯರು ಕಂಡುಹಿಡಿದಿದ್ದಾರೆ. ಅದನ್ನೆಲ್ಲ ನಾಶ ಮಾಡಿದ್ದಾರೆ, ಆ ವಿಷಯ ಬೇರೆ. ನಮ್ಮ ಮೇಲೆ ನಾವು ಏನು ಪ್ರಯೋಜನ ಇಲ್ಲದವರು ಎಂಬ ಒಂದು ಚಿತ್ರಣವನ್ನು ನಮ್ಮ ಮನಸ್ಸಿಗೆ ಚಿಕ್ಕಂದಿನಲ್ಲೇ ಮೂಡಿಸಿದ್ದಾರೆ. ನಮ್ಮದೆಲ್ಲವೂ ವಿಶ್ವಾಸಗಳೆಲ್ಲವೂ ಮೂಢನಂಬಿಕೆಗಳು ನಮಗೆ ಒಂದು ಷಡ್ಯಂತ್ರ ರೂಪದಲ್ಲಿ ನಮ್ಮ ಮನಸ್ಸನ್ನು ನಮಗೆ ನಾವೇ ನಿಷ್ಕೃಷ್ಟನಾಗಿ ಕಾಣುವ ರೀತಿಯಲ್ಲಿ ಅದನ್ನು ಚಿತ್ರೀಕರಿಸುತ್ತಾರೆ. ಅಲ್ಲ, ನಮ್ಮ ಚರಿತ್ರೆ ಬಹಳ ಅದ್ಭುತವಾದದ್ದು. ಅಸ್ಟ್ರಾನಮಿಯಲ್ಲಾಗಲಿ, ಕೆಮಿಸ್ಟ್ರಿಯಲ್ಲಾಗಲಿ, ಬಯಾಲಜಿಯಲ್ಲಾಗಲಿ ಅಥವಾ ಮ್ಯಾಥಮೆಟಿಕ್ಸ್ ಅಲ್ಲಾಗಲಿ ಅಥವಾ ಫಿಸಿಕ್ಸ್ ಅಲ್ಲಾಗಲಿ ನಾವು ಭಾರತೀಯರು ಮಾಡಿದಂತಹ ಆವಿಷ್ಕಾರಗಳು ಅದ್ಭುತವಾದದ್ದು. ಅದೆಷ್ಟೋ ವರ್ಷ ಪುರಾತನವಾದಂತಹ ಆರ್ಕಿಟೆಕ್ಟ್ ಈಗಲೂ ನೆಲೆನಿಂತಿದೆ. ಅದೆಷ್ಟೋ ಪುರಾತನವಾದಂತಹ ಚಿಂತನೆಗಳು ಇವತ್ತೂ ನೆಲೆನಿಂತಿದೆ. ಯಾಕಂತ ಹೇಳಿದ್ರೆ ಭೌತಿಕವಾಗಿ, ಆಧ್ಯಾತ್ಮಿಕವಾಗಿ ಮತ್ತು ಧಾರ್ಮಿಕವಾಗಿ ನಮ್ಮ ಭಾರತದಲ್ಲಿ ಹುಟ್ಟಿದಂತಹ ವಿಜ್ಞಾನಕ್ಕೆ ಅದಕ್ಕೆ ಮಿತಿ ಇಲ್ಲ. ಆದರೆ ನಮ್ಮನ್ನು ಮಿತಿಗೊಳಿಸುವಂತಹ ಒಂದು ಪರಿಸ್ಥಿತಿಗೆ ಬಂದ ಕಾರಣ ನಾವು ಇವತ್ತು ಇಂತಹ ಒಂದು ಆಘಾತಗಳನ್ನು ಅಥವಾ ಪ್ರಹಾರಗಳನ್ನು, ಸವಾಲುಗಳನ್ನು ನಾವು ಎದುರಿಸುವ ಪರಿಸ್ಥಿತಿ ಬಂದಿದೆ. ಆದ ಕಾರಣ ಈ ವಿಠೋಬ ಈ ಮಂದಿರದಲ್ಲಿ ನೀವು ನಿಮ್ಮ ಮನಸ್ಸನ್ನು ಏಕಚಿತ್ತದಿಂದ ನಿಮ್ಮ 3 ನಾಡಿಗಳಲ್ಲಿಯೂ ಪ್ರಾಣವಾಯು ಸಂಚಾರ ಆಗುವ ರೀತಿಯಲ್ಲಿ ನೀವು ನಿಮ್ಮ ಭಜನೆಯನ್ನು ಆವಿಷ್ಕರಿಸಿಕೊಂಡು ಈ ವಿಠೋಬ ರುಕ್ಮಾಯಿಯನ್ನು ಸ್ಮರಣೆ ಮಾಡುತ್ತಾ ನಿಮ್ಮ ಜೀವನದಲ್ಲಿ ಬರುವಂತಹ ಕಷ್ಟ ಮತ್ತು ಸುಖಕ್ಕೆ ನೀವೇ ಕಾರಣ. ಬಹಳಷ್ಟು ನೀವು ನೋಡಿದ 90% ನಮ್ಮ ಕಷ್ಟ ಮತ್ತು ಸುಖಕ್ಕೆ ನಾವೇ ಕಾರಣ. ನಾವು ತೆಗೆದುಕೊಳ್ಳುವಂತಹ ತೀರ್ಮಾನಕ್ಕೆ ನಾವು ತಪ್ಪು ತೀರ್ಮಾನಗಳೇ ನಮ್ಮ ಕೆಲವೊಂದು ಅಧಪತನಕ್ಕೆ ಕಾರಣ ಆಗ್ತದೆ. ಅದೆಷ್ಟೋ ನಮ್ಮ ಚರಿತ್ರೆಯಲ್ಲಿ ನೋಡಿದರೆ ಕೆಲವೊಂದು ತೀರ್ಮಾನಗಳಿಂದಾಗಿ ಹಲವಾರು ರಾಜರು ತಮ್ಮ ರಾಜ್ಯವನ್ನು ಕಳ್ಕೊಂಡಿದ್ದಾರೆ. ಅದೆಷ್ಟೋ ವ್ಯಾಪಾರ ಅಷ್ಟರು ಅವರು ಕೂಡ ಪಾಪರಾಗಿಬಿಟ್ಟಿದ್ದಾರೆ. ಅಂದರೆ ಅವರು ತಗೊಂಡ ತೀರ್ಮಾನ, ಆ ತೀರ್ಮಾನ ತಗೊಳ್ಬೇಕು ಅಂತಾದ್ರೆ ನಮ್ಮ ಮನಸ್ಸು ಬಹಳ ಸಮಚಿತ್ತವಾಗಿರ್ಬೇಕು. ಅಂದ್ರೆ ಆ ಸಮಚಿತ್ತವಾದಂತಹ ಮನಸ್ಸು ನಮಗೆ ಬೇಕು ಅಂತಾದ್ರೆ ನಾವು ಒಂದು ನಿಯಮಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಅನಿವಾರ್ಯ. ಈ ಪ್ರಕೃತಿಯನ್ನು ಅರ್ಥ ಮಾಡಿಕೊಳ್ಳುವುದು ಅನಿವಾರ್ಯ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮ ಅಂತ ಹೇಳಿದ್ರೆ ನಮ್ಮ ಕರ್ತವ್ಯ, ಅರ್ಥ ಅಂದರೆ ನಾವು ಸಂಪಾದನೆ ಮಾಡಬೇಕು, ನಾವು ಕೃಷಿ ಮಾಡಬೇಕು, ನಾವು ಅಧ್ವಾನ ಮಾಡಬೇಕು, ಕೆಲಸ ಮಾಡಿ ಸಂಪಾದನೆ ಮಾಡಬೇಕು. ನಮಗೆ ಜೀವನದಲ್ಲಿ ಬರುವಂತಹ ನಮ್ಮ ಜೀವನದಲ್ಲಿ ಸಾಮಾನ್ಯವಾಗಿ ನಮ್ಮ ಆಸೆಗಳನ್ನು ನಾವು ಪೂರೈಸಿಕೊಳ್ಳಬೇಕು. ಆಮೇಲೆ ಅಂತಿಮವಾಗಿ ಒಂದು ಜ್ಞಾನ ನಮ್ಮಲ್ಲಿ ಇರಬೇಕು ಅಂತ ಹೇಳಿದ್ರೆ, ನೀವೆಷ್ಟೇ ಸಂಪಾದನೆ ಮಾಡಿ, ನೀವು ಎಷ್ಟೇ ಸಂಬಂಧವನ್ನು ಬೆಳೆಸಿಕೊಳ್ಳಿ, ಒಂದಲ್ಲ ಒಂದು ದಿವಸ ನೀವು ಅದನ್ನು ಬಿಟ್ಟು ಹೋಗುತ್ತೀರಿ ಎಂಬ ಆ ಒಂದು ಪರಿಜ್ಞಾನಕ್ಕೆ ಮೋಕ್ಷ ಅಂತ ಹೇಳ್ತಾರೆ. ಸತ್ಯದಲ್ಲಿ ಹೋಗ್ತಾರೆ ಗೊತ್ತಿಲ್ಲ.
ಆದರೆ ಜೀವಂತದಲ್ಲಿ ಅದಕ್ಕೆ ನಮ್ಮ ಭಾರತೀಯ ಸಂಕಲ್ಪದಲ್ಲಿ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತ ಹೇಳ್ತಾರೆ. ಸನ್ಯಾಸಕ್ಕೆ ಬರುವಾಗ ಸಾಮಾನ್ಯವಾಗಿ ಈ ಮೋಕ್ಷ ಸಾಧನೆಗೆ ಹೋಗ್ತಾರೆ. ಯಾಕಂದ್ರೆ ವಾನಪ್ರಸ್ಥಕ್ಕೆ ಬರುವಾಗ ಗೃಹಸ್ಥಾಶ್ರಮದಿಂದ ಮುಂದಕ್ಕೆ ನಮ್ಮ ಮಕ್ಕಳು ದೊಡ್ಡದಾದ ಕೂಡಲೇ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟು ಈ ಒಂದು ಸಂಬಂಧಗಳನ್ನು ಒಂದೊಂದಾಗಿ ಅದರ ಬಂಧನದಿಂದ ಬಿಡುಗಡೆ ಆಗ್ತವೆ. ಅಂತಿಮವಾಗಿ ಸನ್ಯಾಸ ಆಗುವುದು. ಇದು 4 ಆಶ್ರಮಗಳು ನಮಗೆ ಭಾರತೀಯ ಸಂಸ್ಕೃತಿಯಲ್ಲಿ ಹೇಳ್ತಾರೆ. ಬ್ರಹ್ಮಚರ್ಯದಲ್ಲಿ, ಗೃಹಸ್ಥಾಶ್ರಮದಲ್ಲಿ, ವಾನಪ್ರಸ್ಥದಲ್ಲಿ ಹಾಗೂ ಸನ್ಯಾಸದಲ್ಲಿ. ಯಾಕಂದ್ರೆ ಸನ್ಯಾಸ ಸಮಸ್ತವನ್ನು ಸಂನ್ಯಾಸ ಬಿಟ್ಟು ಬಿಡೋದು ಅಂತ ಅರ್ಥ. ಅಂದ್ರೆ ಜೀವ ಇರಬೇಕು, ದೇಹವನ್ನು ಕಾಪಾಡಿಕೊಳ್ಳಬೇಕು, ಮನಸ್ಸು ಸಮಚಿತ್ತವಾಗಿರಬೇಕು, ಹಾಗೆ ಎಲ್ಲರಿಗೂ ಯಾರಿಗೂ ಉಪದ್ರವಾದ ರೀತಿಯಲ್ಲಿ ಬದುಕಬೇಕು. ಅದೆಲ್ಲ ಸನ್ಯಾಸದ ಒಂದು ಗುಣ. ಹಾಗೆ ವಾನಪ್ರಸ್ಥಾಶ್ರಮದಲ್ಲಿ ನಾವು ಒಂದೊಂದಾಗಿ ಅಟ್ಯಾಚ್ಮೆಂಟ್ ಇರ್ತದೆ, ಆದರೆ ಅದು ಡಿಟ್ಯಾಚ್ ಆಗುತ್ತೆ. ಹಾಗೆ ಜೀವನದಲ್ಲಿ ಅಟ್ಯಾಚ್ಮೆಂಟ್ ವಿತ್ ಡಿಟ್ಯಾಚ್ಮೆಂಟ್ ಅದು ನಮಗೆ ಬಹಳ ಸೂಕ್ಷ್ಮದಲ್ಲಿ ಮೋಕ್ಷ ಅಂತ ಹೇಳುವಂಥದ್ದು. ಅಟ್ಯಾಚ್ಮೆಂಟ್ ಅಗತ್ಯ. ನಮಗೆ ನಮ್ಮ ಕುಟುಂಬ, ನಮ್ಮ ಮಕ್ಕಳು, ನಮ್ಮ ವೃತ್ತಿ, ನಾವು ಮಾಡುವಂತಹ ಕೆಲಸದಲ್ಲಿ ನಮಗೆ ಪ್ರೀತಿ, ನಾವು ವಿಶ್ವಾಸ, ಅದರಲ್ಲಿ ಬೇಕಾದಂತಹ ರೀತಿಯಲ್ಲಿ ಕರ್ತವ್ಯ ನಿಷ್ಠೆ, ಇದೆಲ್ಲ ನಮ್ಮ ಜೀವನದಲ್ಲಿ ಅನಿವಾರ್ಯ. ಆದರೆ ಇಷ್ಟೇ ತಿಳ್ಕೊಂಡ್ರಾಯ್ತು, ಒಂದಲ್ಲ ಒಂದು ದಿವಸ ನಾನು ಇದನ್ನು ಬಿಟ್ಟು ಹೋಗುತ್ತೇನೆ ಎಂಬ ಪರಿಜ್ಞಾನಕ್ಕೆ ಮೋಕ್ಷ ಅಂತ ಹೇಳುವುದು. ಆ ಮೋಕ್ಷ ಸಾಧನೆಗಾಗಿಯೇ ಭಾರತೀಯರು ಹೆಸರುವಾಸಿ. ಆ ಮೋಕ್ಷ ಸತ್ತ ಮೇಲೆ ಮೋಕ್ಷ ಗೊತ್ತಿಲ್ಲ, ಆದರೆ ಜೀವಂತದಲ್ಲಿ ಮೋಕ್ಷ ಮಾಡಲಿಕ್ಕೆ ಇದೇ ಸಾಧನೆ. ಪ್ರಕಾರ ಮನಸ್ಸನ್ನು ಬಹಳ ಹದ ಮಾಡಲಿಕ್ಕೆ, ಭಯದಿಂದ ದೂರ ಇಡಲಿಕ್ಕೆ ಒಂದೇ ಒಂದು ಸಾಧನೆ ಮೋಕ್ಷ. ಅದೇ ಅಟ್ಯಾಚ್ಮೆಂಟ್ ವಿತ್ ಡಿಟ್ಯಾಚ್ಮೆಂಟ್. ಹಾಗೆ ಅನಿವಾರ್ಯವಾಗಿ ಕಾನೂನುಗಳಾಗಿ ಮಾತಾಡಬೇಕು. ಮಾತಾಡೋದು ಏನಷ್ಟು ಹೇಳ್ಬೋದು ಅದಷ್ಟು ನೀವು ತಿಳ್ಕೊಂಡಿದ್ದೀರಿ. ಪುನಃ ಹೇಳಿದ್ದನ್ನೇ ಪುನಃ ಹೇಳೋದು, ಅದನ್ನು ಹೇಳೋದು ಕೂಡ ಅದು ಸಮಸ್ಯೆ ಆಗಿದೆ. ಅಂದರೆ ಈ ಒಂದು ಸಂದರ್ಭದಲ್ಲಿ ಬಹಳ ಸುಂದರವಾಗಿ ಈ ಒಂದು ಪ್ರಸಾದವನ್ನು ನಿರ್ಮಾಣ ಮಾಡಿದೆ. ನಿರಂತರವಾಗಿ ಇಲ್ಲಿ ಭಜನಾ ಕಾರ್ಯಕ್ರಮಗಳು, ನಿಮ್ಮೊಳಗೆ ನೀವೇ ಪರಸ್ಪರ ಪ್ರೀತಿ ವಿಶ್ವಾಸ. ನಮಗೆ ನಮ್ಮ ಸಮಾಜದಲ್ಲಿ ಇವತ್ತು ಕಾಣ್ತಾ ಇರುವಂಥದ್ದು ಬಹಳ ಒಂದು ದುರಂತ ಏನು ಅಂತ ಕೇಳಿದ್ರೆ ವ್ಯಕ್ತಿ ಪ್ರತಿಷ್ಠೆ. ನಾವೆಲ್ಲರೂ ಪರಸ್ಪರ ಒಂದು ರೀತಿಯ ವೈರಾಗ್ಯದಲ್ಲಿ ಅಥವಾ ಪರಸ್ಪರ ಸ್ಪರ್ಧೆಗಳಿಗೂ ನಾವು ಕೆಲಸ ಮಾಡ್ತಾ ಇದ್ದೇವೆ. ಅದು ವ್ಯಕ್ತಿ ಪ್ರತಿಷ್ಠೆ ಆಗ್ತದೆ, ಸಮುದಾಯ ವಿರುದ್ಧತೆ ಇರ್ತದೆ. ಇದೆಲ್ಲವೂ ಮನುಷ್ಯನಿಗೆ ಅಧೋಗತಿಯಾಗಿ ನಮ್ಮ ಸಂಸ್ಕೃತಿಯ ಮೇಲೆ ನಾವು ಮಾಡುವಂತಹ ಒಂದು ಅಧರ್ಮ, ನಮ್ಮ ಭಾರತೀಯ ಸಂಸ್ಕೃತಿಯ ಮೇಲೆ ನಾವು ಮಾಡುವಂತಹ ಅಧರ್ಮ. ಏನೇ ಆಗಲಿ ನಾವು ಪರಸ್ಪರ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ನಮ್ಮ ಸಂಸ್ಕೃತಿಯೊಂದಿಗೆ ವಿಶ್ವಾಸದಿಂದ ನಮ್ಮ ಸಂಸ್ಕೃತಿಯ ಆಧ್ಯಾತ್ಮಿಕ, ದೈವಿಕ ಮತ್ತು ಸಾಮಾಜಿಕ ಭದ್ರತೆಯನ್ನು ಕೂಡ ಗಮನದಲ್ಲಿಟ್ಟುಕೊಂಡು, ಭದ್ರತೆಯನ್ನು ಬಹಳ ಮುಖ್ಯ. ಯಾವುದೇ ಸಂಸ್ಕೃತಿ ಉಳಿಬೇಕು ಅಂತಾದ್ರೆ ಈ 4 ಜನರುಗಳು ಸರಿ ಇರಬೇಕಂತೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಇದು ಯಾವುದು ಉಚ್ಚ ನೀಚ ನಾನು ಹೇಳಿದಲ್ಲ. ಅದು ಬ್ರಹ್ಮತ್ವ, ಕ್ಷತ್ರಿಯತ್ವ, ವೈಶ್ಯತ್ವ ಮತ್ತು ಶೂದ್ರತ್ವ ಅಂತ ಹೇಳಿದ್ರೆ ಅದು ಜನಗಳಿಗೆ ಜ್ಞಾನ ಸಂಪನ್ನ ಕೊಟ್ಟು ಫಲವನ್ನು ಭದ್ರತೆಯನ್ನು ಕೊಡುವುದೊಟ್ಟಿಗೆ ವ್ಯವಹಾರ ಜ್ಞಾನ, ಅದೇ ರೀತಿ ಸರ್ವಿಸ್ ಓರಿಯೆಂಟೆಡ್ ಅದಕ್ಕೆಲ್ಲ ಒಂದು ಹಿಂದೆ ಅದು ಜಾತಿ ವಿಷಯ ಅಲ್ಲ. ಅದು ಪ್ರತಿಯೊಬ್ಬರಿಗೂ ಕೂಡ ಸಾಧ್ಯವಾಗುವಂತಹ ವಿಚಾರ. ಆದ ಕಾರಣ ಅವರವರ ಸ್ವಭಾವ, ಗುಣ ಮತ್ತು ಕರ್ಮಕ್ಕನುಸಾರವಾಗಿ ಅವರವರಿಗೆ ಈ 4 ಕರ್ಮಗಳನ್ನು ಮಾಡುವ ಅಧಿಕಾರ ಇದೆ. ಇವತ್ತು ಅದನ್ನು ನಾವು ಮನಗಂಡು ನಾವು ಅದನ್ನು ಜಾತಿಗೆ ಸಂಕೀರ್ಣಗೊಳಿಸದೆ ಈ ಒಂದು ಕರ್ಮಕ್ಕೆ ನಾವು ಗುಣ ಮತ್ತು ಕರ್ಮಕ್ಕನುಸಾರವಾಗಿ ನಾವು ಬದುಕುವಂತಹ ನಮ್ಮ ಸಾಮರ್ಥ್ಯವನ್ನು ನಾವು ಅರಿತುಕೊಂಡು ಬದುಕಿ ಈ ಭಾರತವನ್ನು, ಈ ಸಂಸ್ಕೃತಿಯನ್ನು ಉಳಿಸುವುದು ನಮಗೆ ಮಾತ್ರ ಅನಿವಾರ್ಯವಲ್ಲ, ಈ ವಿಶ್ವದಲ್ಲಿ ಶಾಂತಿ ಉಳಿಬೇಕು ಅಂತಾದ್ರೆ ನಮ್ಮ ಈ ಒಂದು ಸಂಸ್ಕೃತಿ, ಸನಾತನ ಸಂಸ್ಕೃತಿಯ ಈ ಉಳಿಯುವುದು ಅನಿವಾರ್ಯವಾಗಿದೆ. ಆದ ಕಾರಣ ನಾವು ಈ ಸಂಸ್ಕೃತಿಯನ್ನು ಉಳಿಸುವುದು ನಮ್ಮ ಸ್ವಾರ್ಥಕ್ಕಾಗಿ ಅಲ್ಲ, ಇಡೀ ವಿಶ್ವದ ಒಳಿತಿಗಾಗಿ ತಿಳ್ಕೊಂಡು ಮುಂದೋಗೋಣ ಅಂತ ಹೇಳಿ
Mm-hmm.
Thank you.